ರಾಜ್ಯದ ಇಂಜಿನಿಯರಿಂಗ್ ಸಹಿತ ಇತರ ಪದವಿ ಸ್ನಾತಕೋತ್ತರ ಡಿಪ್ಲೊಮಾ ಮಧ್ಯಂತರ ಸೆಮಿಸ್ಟರ್ಗಳಿಗೆ ಪರೀಕ್ಷೆಯನ್ನ ರದ್ದುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. ಆದರೂ ಕೂಡ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ಪರೀಕ್ಷೆ ನಡೆಸಲು ಮುಂದಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ NSUI ಜಿಲ್ಲಾ ಘಟಕದ ಉಪಾಧ್ಯಕ್ಷ ಅನ್ವಿತ್ ಕಟೀಲ್ ಹೇಳಿದ್ದಾರೆ. ಮೂಡಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ರಾಜ್ಯ ಸರ್ಕಾರದ ಆದೇಶವನ್ನ ಮೀರಿ ಪರೀಕ್ಷೆ ನಡೆಸಲು ಮುಂದಾಗಿದೆ. ಅದಕ್ಕಾಗಿ ಶುಲ್ಕ ವಸೂಲಿಯನ್ನು ಕೂಡ ಮಾಡೋದಿಕ್ಕೆ ಮುಂದಾಗಿದೆ. ಈ ನಡುವೆ ಇಂಜಿನಿಯರಿಂಗ್ನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆಗಸ್ಟ್ನಲ್ಲಿ ತರಗತಿ ಬಳಿಕ ಪರೀಕ್ಷೆ ನಡೆಸಲು ಮುಂದಾಗಿದೆ. ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ CET ಸೇರಿದಂತೆ ಆನ್ಲೈನ್ ತರಗತಿ ಪರೀಕ್ಷೆಗಳನ್ನು ಮುಂದೂಡಬೇಕು. ಲಾಕ್ಡೌನ್ ಟೈಮಲ್ಲಿ ಅವರು ಪರೀಕ್ಷೆ ಬರೆಯೋದಾದ್ರೂ ಹೇಗೆ ಅಂತ ಅನ್ವಿತ್ ಪ್ರಶ್ನಿಸಿದ್ದಾರೆ. ಕೆಲವೆಲ್ಲ ಫೀಸ್ ಹೇಳಿದ್ದಾರೆ. ಅದು ಈಗ ನಿಜವಾಗ್ಲೂ ಅದು ರಾಜ್ಯ ಸರ್ಕಾರದ ಆದೇಶ ಬಂದ ಮೇಲೆ ಅವರು ಎಕ್ಸಾಮ್ ಮಾಡೋದು ನಿಜವಾಗ್ಲೂ ಖಂಡನೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಮಾತಿಗೆ ಅವರು ಬೆಲೆ ಕೊಡೋದಂತಾಗಿದೆ. ಕೆಲವು ವಿದ್ಯಾಸಂಸ್ಥೆಗಳು ಹೇಗಂದ್ರೆ ಅವರ ಓನ್ ಇಚ್ಛಾಶಕ್ತಿಯಲ್ಲಿ ಅವರಿಗೆ ಬೇಕಾದಾಗೆ ಮಾಡ್ತಿದ್ದಾರೆ. ಹಾಗೆ ಮಾಡೋದೊಂದು ತಪ್ಪು. ಇನ್ನೊಂದು ಫೈನಲ್ ಇಯರ್ಸ್ ಎಕ್ಸಾಮ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಮಗೆ ನಾವು VTU ಅಂಡರಲ್ಲಿ ಕಲಿತಾ ಇರೋದು. ಸೊ ನಮ್ಗೆ ಏನಾಗಿದೆ ಅಂದರೆ ಆಗಸ್ಟ್ 1ರಿಂದ ಕಾಲೇಜ್ ಇಟ್ಟಿದ್ದಾರೆ. 1ರಿಂದ 14 ತನಕ ಕ್ಲಾಸಸ್ ಅಂತೆ, 16 ಎಕ್ಸಾಮ್ಸ್ ಅಂತೆ, ಸೆಮ್ ಎಕ್ಸಾಮ್. ನಮಗೆ ಪೋರ್ಷನ್ 25% ಮಾತ್ರ ಆದದ್ದು. ನಮಗೆ ಫೆಬ್ರವರಿ 10ರಿಂದ ಮಾರ್ಚ್ 12 ತನಕ ಕ್ಲಾಸ್ ಆಗಿತ್ತು. ಆದಮೇಲೆ ರಜೆ ಸಿಕ್ಕಿತ್ತು ಕೊರೋನಾ ಅಂತ. ಸೊ ಆ ಟೈಮಲ್ಲಿ ನಮಗೆ ಕ್ಲಾಸಸ್ ಆಗಲಿಲ್ಲ. 25% ಆಫ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ.